ಸನಾತನ ಸಂಸ್ಕೃತಿಯಲ್ಲಿ ಕಾಮಧೇನುವಿಗೆ ವಿಶಿಷ್ಟ ಸ್ಥಾನವಿದ್ದು ನಿತ್ಯವೂ ಗೋವುಗಳು ವಿಶಿಷ್ಟವಾಗಿ ಪೂಜಿಸಲ್ಪಡುತ್ತವೆ. ದೀಪಗಳ ಹಬ್ಬ ದೀಪಾವಳಿಯ ಸಂಭ್ರಮ ತುಳುನಾಡಿನಲ್ಲಿ ಮನೆ ಮಾಡುತ್ತೆ. ಈ ಸಂಭ್ರಮದ ಜೊತೆಗೆ ಗೋಪೂಜೆಗೂ ಪ್ರಾಮುಖ್ಯತೆ ಇದೆ. ಹಬ್ಬದ ಸಂದರ್ಭ ಮಾತ್ರ ಗೋವುಗಳಿಗೆ ಪೂಜೆ ಮಾಡದೆ ನಿತ್ಯ ಪೂಜೆ ಮಾಡುವ ಮಾಜಿ ಶಾಸಕರು ಉಡುಪಿಯಲ್ಲಿದ್ದಾರೆ. ಅವರ ಗೋಪಾಲನೆಯ ಕುರಿತು ಒಂದು ಸ್ಟೋರಿ ಇದೆ, ಬನ್ನಿ ನೋಡೋಣ. ಹೌದು, ತುಳುನಾಡಿನ ಆಚಾರ ವಿಚಾರಗಳು ವಿಭಿನ್ನ ವಿಶಿಷ್ಟವಾಗಿದೆ. ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಗೋಪಾಲನೆಯ ಮಹತ್ವದ ಕುರಿತು ಕೇಂದ್ರ ಸರ್ಕಾರ ವಿಶೇಷ ಕಾನೂನನ್ನ ಜಾರಿಗೆ ತರ್ತಿದೆ. ದೀಪಾವಳಿ ಆಚರಣೆಯ ಮರುದಿನ ಗೋಪೂಜೆಗೆ ಪ್ರಾಮುಖ್ಯತೆ ತುಳುನಾಡಿನಲ್ಲಿ ಇದೆ. ಕೃಷಿ ಕಾರ್ಯಗಳು ಮುಗಿಸಿ ಹೊಸತು ಅಕ್ಕಿ ಮನೆ ಸೇರುವ ಸಮಯ. ಇದಕ್ಕೆಲ್ಲ ಸಹಕರಿಸಿದ ತಮ್ಮ ಗೋವುಗಳನ್ನ ಪೂಜೆ ಮಾಡಿ ಆರಾಧನೆ ಮಾಡುವ ಪದ್ಧತಿ ತುಳುನಾಡಿನ ಜನರಲ್ಲಿದೆ. ಅದೇ ಪದ್ಧತಿಯನ್ನ ದಿನಪ್ರತಿ ತಮ್ಮ ಮನೆಯಲ್ಲೇ ರೂಢಿಸಿಕೊಂಡು ಬಂದಿದ್ದಾರೆ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್. ಉಡುಪಿಯ ಮಾಜಿ ಶಾಸಕರು ಮಾಜಿ ಸಚಿವರಾದ ಪ್ರಮೋದ್ ಮಧ್ವರಾಜ್ ಕುಟುಂಬ ನಿತ್ಯ ಗೋವುಗಳಿಗೆ ಪೂಜೆ ಮಾಡುವ ಪದ್ಧತಿಯನ್ನ ರೂಢಿಸಿಕೊಂಡು ಬಂದಿದೆ. ತಮ್ಮ ಕೆಲಸದ ಎಷ್ಟೇ ಒತ್ತಡಗಳು ಇದ್ರೂ ಮನೆಯಲ್ಲಿ ಸಾಕಿರುವ ಸುಮಾರು 32 ಗೋವುಗಳಿಗೆ ನವಧಾನ್ಯಗಳನ್ನ ನೀಡಿ ತಮ್ಮ ಕೆಲಸ ಕಾರ್ಯವನ್ನ ಮುಂದುವರಿಸುತ್ತಾರೆ ಮಾಜಿ ಸಚಿವರು. ಇನ್ನು ಬೆಳಿಗ್ಗೆ ನಗು ಮುಖದಿಂದ ಗೋವುಗಳಿಗೆ ಧಾನ್ಯಗಳನ್ನ ಹಾಕಿ ಸಚಿವರು ತಮ್ಮ ಮುಂದಿನ ಕೆಲಸವನ್ನ ಮಾಡ್ತಾರೆ ಅಂತಾರೆ ಗೋಪಾಲಕ. ಅವರು ನಕ್ಕುವಂತೆ ಮತ್ತು ಭತ್ತ ಹಾಕ್ತಾರೆ ಕೋಳಿಗೆ ಹಾಕಿ ಈಗ ಮತ್ತೆ ನಾವುದೇನು ಕೊಡ್ತಾರೆ. ಅವರು ಬಂದು ಮಕ್ಕ ಬರೀ ನಗುದವರು ಅವ್ರನ್ನ ನೋಡಿ ಪ್ರೀತಿ ಮಾಡ್ತಾರೆ. ಪುಷ್ಟಿಗೆ ಪ್ರೀತಿ ಅಂತ ಇದು ಮಾಡ್ತಾರೆ. ನಮಗೆ ಖುಷಿ ಆಗುತ್ತೆ. ಅವರು ಬರಿರ್ತಾರಲ್ಲ, ನಮಗೆ ಖುಷಿ ಒಂಥರ ಇದಾಗುತ್ತೆ, ಹೆಮ್ಮೆ ಆಗುತ್ತೆ. ಯಾಕೆ ಇಷ್ಟು ದನ ಸಾಕ್ತಾರಲ್ಲ ಅವರು, ಅದಕ್ಕೆ ಯಾರು ಸಾಕುಲ್ಲಲ್ಲ, ಅದಕ್ಕೆ ನಮಗೆ ಖುಷಿ ಆಗುತ್ತೆ. ಸಚಿವರು ಹಿಂದೆ ತಾವು ಕೆಲಸ ನಿರ್ವಹಿಸ್ತಾ ಇದ್ದ ಕೋರ್ನೆಟ್ ಕಂಪನಿಯಲ್ಲಿ ಗೋವುಗಳನ್ನ ಸಾಕ್ತಾ ಇದ್ರು. ಅಲ್ಲಿಂದ ಈಗ ಕೊಳಲಗಿರಿಯಲ್ಲಿರುವ ತಮ್ಮ ನಿವಾಸಕ್ಕೆ ಶಿಫ್ಟ್ ಮಾಡಿದ್ದಾರೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಈ ದನಗಳನ್ನ ಸಾಕಿ ಸಲಹುತ್ತಾ ಇದ್ದಾರೆ. ಈ ದನಗಳಿಗೆ ಬೇಕಾಗುವ ಎಲ್ಲಾ ವ್ಯವಸ್ಥೆಗಳನ್ನ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ದನಗಳಿಗೆ ಫ್ಯಾನ್, ಸೊಳ್ಳೆ ನಿಯಂತ್ರಣ ಯಂತ್ರಗಳು, ಕೊಟ್ಟಿಗೆಯ ಒಳಭಾಗದಲ್ಲಿ ಸಿಸಿ ಕ್ಯಾಮೆರಾ, ವಿಶಾಲವಾದ ಸುಸಜ್ಜಿತ ದನದ ಕೊಠಡಿಗಳು, ದನಕರುಗಳ ಲಾಲನೆ ಪಾಲನೆ ಮಾಡಲು ನುರಿತ ಕೆಲಸದಾಳುಗಳನ್ನ ಕೂಡ ನೇಮಿಸಿಕೊಂಡು ಗೋ ಸೇವೆಯನ್ನ ಮಾಡುತ್ತಿದ್ದಾರೆ. ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಸಚಿವರು ಹಂಚಿಕೊಂಡಿದ್ದು ಹೀಗೆ. ಆ ಪೂರ ರಡ್ಡೇ ಪೆತ್ತಾಡು ಆತಿನಂಚಿನ ಉತ್ಪಾದನೆ ಆಡು ಬಕ್ಕ ಬೇತೆ ಬೇತೆ ಪೊಂಡು ಕಂಜಿ ಪುಟ್ಟುದು ಕಂಜಿದಿ ಪಾಡ್ದು ಅಂಚೆ ಆತಿನ ಉತ್ಪಾದನೆ ಎನ್ನಕ್ಕಿದೇಟು ಆಣು ಕಂಜಿ ಪುಟ್ಟಾಡು ಪೊಂಡು ಕಂಜಿ ಪುಟ್ಟಾಡು ರಡ್ಡನ ಸಾಕುವೆ ಬಕ್ಕ ಪೇರು ಕೊರಪಿನ ಕೈದಾಯಿ ಬಕ್ಕ ಅವು ಗೊಡ್ಡಾಯಿ ಬಕ್ಕಲ್ಲ ಅವೇನ ಸಾಕೊಂತಿಲ್ಲ. ಸೊ ದಿನಲ ಕಾಂಡೆ ಬತ್ತದು ಅವನು ನವಧಾನ್ಯನ ಕೊಡ್ದು ಏಕಲ್ಲ ಬೇರೆ ತಗೊಳ್ ಪೂರ ಅವೇನು ಸರಿಯಾದ ತೂಂದುಲ್ಲರ ಬಂದು ವಿಚಾರ ವಿನಿಮಯ ಮಲ್ತೊಂದು ಪ್ರತಿ ದಿನಲ ಕಾಂಡೆ ಗೋಶಾಲೆಗೆ ಭೇಟಿ ಕೊಡ್ಪೆ. ಬೊಕ್ಕ ಒಂದು ವ್ಯಾವಹಾರಿಕ ದೃಷ್ಟಿಡು ದುಡ್ಡು ಮಲ್ಪದ ದೃಷ್ಟಿಡು ಪುನಃ ದೇವರನ್ನ 31 22 ಬೋರಿಲೋಲ್ಲ ಎಡ್ಮ ಮಾತ್ರ ಪೊಣ್ಣು ಕಂಜಿಲುಪ್ಪುನು ಐಟ್ಲ ಒಂದು ಪೇರು ಕೊರ್ಪಿನ ಪೆತ್ತಲ್ಲ ಐನು ಮಾತ್ರ ಅಂಚಾದು ವ್ಯಾವಹಾರಿಕ ದೃಷ್ಟಿಕೋನ ದಿವಂದೆ ಗೋ ಸೇವೆ ಮಲ್ಪಡೋ ಅನ್ಪಿನಂಚಿನ ಒಂಜಿ ಏನ ಎಲ್ಲಿಯಪ್ಪನಗಲ ಎಂಕಲ್ನ ಕಿದೆ ಎತ್ತುಂಡು ಏನ ಅಮೇರ್ನ ಕಾಲಾಡು ಅಂಚೆ ಗೋಕುಲ್ನ ಬಗ್ಗೆ ನೈಜವಾಯಿನಂಚಿನ ಪ್ರೀತಿ ವಿಶ್ವಾಸ ಸೇವೆ ಮಲ್ಪಡುವಂಚಿನ ಆಶಯ ನಾನು ಈ ಗೋಶಾಲೆ ನಡಪೋರಿಗೆ ಪ್ರೇರೇಪಣೆ ಕೊಡ್ತು. ಒಟ್ಟಿನಲ್ಲಿ ಗೋ ಪಾಲನೆಯಲ್ಲಿ ಸಂತೃಪ್ತಿಗೊಂಡು ಗೋವುಗಳನ್ನ ಲಾಲನೆ ಪಾಲನೆ ಮಾಡ್ತಾ ಇರುವ ಶಾಸಕರ ಗೋ ಪ್ರೀತಿ ಹೀಗೆ ಮುಂದುವರಿಯಲಿ ಅನ್ನೋದೇ ನಮ್ಮ ಹಾರೈಕೆ.
ಸುವರ್ಣ ಕಟಪಾಡಿ, ನಮ್ಮ ಕುಳ್ಳ ನ್ಯೂಸ್, ಉಡುಪಿ.